ಹಿಂದೆ ಕೈ ಗಡಿಯಾರ ಅನ್ನೋದು ಮರೀಚಿಕೆಯಾಗಿದ್ದ ಕಾಲದಲ್ಲಿ ಸಮಯ ತಿಳಿಸುವ ಗಡಿಯಾರವಾಗಿ ಸೈರನ್ ಮೊಳಗ್ತಾ ಇತ್ತು. ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಹೀಗೆ 3 ಬಾರಿಯೂ ಕೂಡ ಸೈರನ್ ಮೊಳಗಿಸುವ ಮೂಲಕ ಜನರಿಗೆ ಗಂಟೆ ಎಷ್ಟಾಯಿತು ಅಂತ ಇದು ಸೂಚನೆ ನೀಡ್ತಾ ಇತ್ತು. ಪುತ್ತೂರಿನಲ್ಲೂ ಇಂತಹ ಒಂದು ಸೈರನ್ ಇದ್ದು ಇಂದು ಅದು ತನ್ನ ಕೆಲಸ ನಿಲ್ಲಿಸಿ ಮೌನಕ್ಕೆ ಜಾರಿದೆ. ಹಾಗಂತ ಸೈರನ್ ಹೌಸ್ ಪುತ್ತೂರಿನ ಜನರಿಗೆ ಅಚ್ಚುಮೆಚ್ಚಿನ ಜಾಗವಾಗಿದ್ದು ಗತಕಾಲದ ನೆನಪಿಗೆ ಸಾಕ್ಷಿಯಾಗಿ ನಿಂತಿದೆ. ಬ್ರಿಟಿಷರ ಕಾಲದಲ್ಲಿ ಈ ಸೈರನ್ ಹೌಸ್ ನಿರ್ಮಿಸಲಾಗಿದ್ದು ಇದರ ಸಮೀಪದಲ್ಲೇ ಬ್ರಿಟಿಷರ ಕಾಲದಲ್ಲೇ ನಿರ್ಮಿಸಲಾದ ಹಳೆ ಕೋರ್ಟ್ ಕಟ್ಟಡ ಕೂಡ ಇದೆ. ಈಗಿನ ಮಿನಿ ವಿಧಾನಸೌಧ ಇದ್ದ ಜಾಗದಲ್ಲೂ ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಕಟ್ಟಡ ಇದ್ದು ಅದು AC ಕಚೇರಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇತ್ತು. ಇತ್ತೀಚಿನ ವರ್ಷಗಳ ತನಕವೂ ಈ ಸೈರನ್ ಕೆಲಸ ಮಾಡ್ತಾ ಇದ್ರು, ಇದೀಗ ಮೌನಕ್ಕೆ ಜಾರಿದೆ. ಹಾಗಂತ ಆ ಕಾಲದಲ್ಲಿ ಊರಿಡಿ ಕೇಳ್ತಾ ಇದ್ದ ಈ ಸೈರನ್ ಸಮಯ ತಿಳಿಸ್ತಾ ಇದ್ದ ನೆನಪನ್ನ ಹಿಂದಿನವರು ಇಂದಿಗೂ ಕೂಡ ಮರೆತಿಲ್ಲ. ಪರ ಊರಿನಲ್ಲಿ ನೆಲೆಸಿದ್ರೆ ಪುತ್ತೂರಿಗೆ ಬಂದಾಗ ಎಲ್ಲೊಂದು ರೌಂಡ್ ಹಾಕಿ ಹೋಗೋದನ್ನ ಕೆಲವರು ಇಂದಿಗೂ ಕೂಡ ನಿಲ್ಲಿಸಿಲ್ಲ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ಸೈರನ್ ಕೇಳುವಂಥದ್ದು. ಬಹುತೇಕ ಮನೆಗಳಲ್ಲಿ ಆಗ ಗಂಟೆ ಇರಲಿಲ್ಲ ಮತ್ತು ಬಡತನ ಈ ರೀತಿಯಲ್ಲಿ ಮತ್ತು ಆ ಕಾರಣದಿಂದ ಗಂಟೆ ಇರಲಿಲ್ಲ. ಇದನ್ನೇ ಒಂದು ಗಂಟೆಯಾಗಿ ಸ್ವೀಕರಿಸ್ತಾಯಿದ್ರು. ಬೆಳಿಗ್ಗೆ ಒಂದು 8 ಗಂಟೆಗೆ ಸೈರನ್ ಕೇಳ್ತಾಯಿತ್ತು, ಮಧ್ಯಾಹ್ನ 12 ಗಂಟೆಗೆ ಸೈರನ್ ಕೇಳ್ತಾಯಿತ್ತು, ಮತ್ತು ಸಂಜೆ 6 ಗಂಟೆಗೆ ಸೈರನ್ ಕೇಳ್ತಾಯಿತ್ತು. ಆವಾಗ ಒಮ್ಮೆ ಎಲ್ರಿಗೂ ಒಂದು ರೀತಿಯ ಪುಲಕ. ಈ ಟೈಮ್ ಆದಾಗ ಯಾವುದೋ ಕೆಲಸದಲ್ಲಿ ಒತ್ತಡದ ಮಾಡ್ತಾ ಇರ್ತಾರೆ, ಕೈಯಲ್ಲಿ ಗಂಟೆ ಇರೋದಿಲ್ಲ, ಮನೆಯಲ್ಲಿ ಗಂಟೆ ಇರೋದಿಲ್ಲ, ಇಷ್ಟು ಗಂಟೆ ಆಯಿತು ಅಂತ ಹೇಳೋದಕ್ಕೆ ಅದೊಂದು ಪುರಾವೆ ಒಂದು ಇದರಲ್ಲಿ ಇರ್ತಿತ್ತು. ಕಾರ್ಮಿಕರಿಗೆ ಭಾಳಷ್ಟು ಪ್ರಯೋಜನ ಆಗ್ತಿತ್ತು. ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಟೈಮ್ ಒಂದು ಕರೆದು ಹೇಳಿದಾಗ 8 ಗಂಟೆ, ಮಧ್ಯಾಹ್ನ ಒಂದು 12 ಗಂಟೆ, ಹೀಗೆ ಸಂಜೆ ಕೆಲಸ ಬಿಡುವ ಟೈಮು, ಈ ರೀತಿಯಾಗಿ ಬಹಳ ಪ್ರಯೋಜನ ಆಗಿ ಇರುವಂಥ ಒಂದು ಸೈರನ್ ಅದೊಂದು ರೀತಿಯ ಒಂದು ವ್ಯವಸ್ಥೆ. ಅದು ಭಾಳ ಪುರಾತನ ಕಾಲದಲ್ಲಿ ಇದ್ದಂಥದ್ದು. ಅದು ಇದ್ದರೆ ಒಳ್ಳೆಯದಿತ್ತು. ಅದನ್ನು ಮೇಂಟೆನೆನ್ಸ್ ಮಾಡಿ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದರೆ ಒಂದು ರೀತಿಯಲ್ಲಿ ಒಳ್ಳೆಯದು ಇತ್ತು ಅಂತ ಅನಿಸ್ತಾ ಇದೆ.